ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ದಿವಂಗತ ಅಹಮದ್ ಮಾಸ್ಟರ್ ಸ್ಮಾರಕ ಎ ಡಿವಿಷನ್ ಪಂದ್ಯಾವಳಿ ಮತ್ತು ದಿವಂಗತ ಪಲ್ಲಿ ಜಯರಾಮ್ ಶೆಟ್ಟಿ ಮೆಮೋರಿಯಲ್ ಬಿ ಡಿವಿಷನ್ ಪಂದ್ಯಾವಳಿಯು ನಗರದ ನೆಹರು ಮೈದಾನದಲ್ಲಿ ನಡೆಯಿತು. ಪಂದ್ಯಾಟದಲ್ಲಿ ದಿವಂಗತ ಅಹಮದ್ ಮಾಸ್ಟರ್ ಸ್ಮಾರಕ ಎ ಡಿವಿಷನ್ ಪಂದ್ಯಾವಳಿಯಲ್ಲಿ ದೇರಳಕಟ್ಟೆಯ ಎನಪೋಯ ತಂಡವು ಉಳ್ಳಾಲದ ಸೂಕರ್ ತಂಡವನ್ನು 1-0 ಗೋಲಿನಿಂದ ಸೋಲಿಸಿ ದಿವಂಗತ ಅಹಮದ್ ಮಾಸ್ಟರ್ ಸ್ಮಾರಕ ಟ್ರೋಫಿಯನ್ನು ಗಳಿಸಿಕೊಂಡಿದೆ. ಇನ್ನು ಬಿ ಡಿವಿಷನ್ ಪಂದ್ಯಾವಳಿಯ ಫೈನಲ್ನಲ್ಲಿ ಉಳ್ಳಾಲದ ಎಫ್ಸಿ ತಂಡವು ಬಜ್ಪೆಯ ಶೂಟರ್ಸ್ ತಂಡವನ್ನು ಸೋಲಿಸಿ ದಿವಂಗತ ಪಳ್ಳಿ ಜಯರಾಮ್ ಶೆಟ್ಟಿ ಸ್ಮಾರಕ ಟ್ರೋಫಿಯನ್ನ ಗಳಿಸಿಕೊಂಡಿದೆ. ಸಮಾರೋಪ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ನಿರ್ದೇಶಕರಾದ ಡಾ ಕಿಶೋರ್ ಕುಮಾರ್ ಸಿಕೆ ಅತಿಥಿಯಾಗಿ ಭಾಗವಹಿಸಿ ವಿಜೇತ ತಂಡಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು, ಸುಮಾರು 10ಕ್ಕಿಂತಲೂ ಅಧಿಕ ತಂಡಗಳು ಎ ಡಿವಿಷನ್ನಲ್ಲಿ ಹಾಗೂ ಅನೇಕ ತಂಡಗಳು ಬಿ ಡಿವಿಷನ್ನಲ್ಲಿ ಭಾಗವಹಿಸಿದೆ. 15 ದಿನಗಳಿಂದ ಈ ಪಂದ್ಯಾಟ ನಡೀತಾ ಇದೆ. ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾವಳಿಯು ಕೊನೆಗೊಂಡಿದೆ. ಪಾಲ್ಗೊಂಡ ಎಲ್ಲಾ ತಂಡದ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ಸುಮಾರು 10-12 ತಂಡಗಳು ಈ ಒಂದು ಎ ಲೀಗ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿವೆ. ಹಾಗೆ ಬಿ ಲೀಗ್ ಅಲ್ಲಿ ಕೂಡ ಬಹಳಷ್ಟು ತಂಡಗಳು ಭಾಗವಹಿಸಿವೆ. 15 ದಿನಗಳಿಂದ ಈ ಒಂದು ಪಂದ್ಯಾಟಗಳು ಬಹಳಷ್ಟು ಯಶಸ್ವಿಯಾಗಿ ಕೊನೆಗೊಂಡಿದೆ. ಈ ಒಂದು ಪಂದ್ಯಾವಳಿಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಅಂದ್ರೆ ಫುಟ್ಬಾಲ್ ಆಟಗಾರರು, ಬಹಳಷ್ಟು ಉತ್ತಮ ಫುಟ್ಬಾಲ್ ಆಟಗಾರರು ಕೂಡ ಭಾಗವಹಿಸಿದ್ದಾರೆ. ಸುಮಾರು 70ರ ದಶಕದಲ್ಲಿ ಮಂಗಳೂರು ದಕ್ಷಿಣ ಕನ್ನಡದಿಂದ ಒಬ್ಬರು ಇಂಟರ್ನ್ಯಾಷನಲ್ ಫುಟ್ಬಾಲ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ, ಶ್ರೀಯುತ ಶೇಖರ್ ಬಂಗೇರ್ ಅವರು. ಆಮೇಲೆ ನಾವು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರನ್ನು ನಾವು ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂತ ಕ್ರೀಡಾಪಟುಗಳು, ಫುಟ್ಬಾಲ್ ಆಟಗಾರರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಆದ್ರೂ ಕೂಡ ನಾವು ಅಂತಾರಾಷ್ಟ್ರೀಯ ನಮ್ಮ ದೇಶದ ತಂಡದಲ್ಲಿ ನಮ್ಮ ಆಟಗಾರರನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಬಹಳಷ್ಟು ಅದಕ್ಕೆ ಕಾರಣಗಳಿವೆ. ನಮ್ಮ ವಿಶ್ವವಿದ್ಯಾನಿಲಯ ಕೂಡ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇನ್ನೂ ಕೂಡ ನಾವು ಆಲ್ ಇಂಡಿಯಾ ದಕ್ಷಿಣ ವಲಯ ಮಟ್ಟದಿಂದ ಕ್ವಾಲಿಫೈ ಆಗ್ಲಿಕ್ಕೆ ಅವಕಾಶಗಳು ಸಿಗಲಿಲ್ಲ ಫುಟ್ಬಾಲ್ ಅಲ್ಲಿ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಡಿಎಂ ಅಸ್ಲಂ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ಮಾಜಿ ಅಂತಾರಾಷ್ಟ್ರೀಯ ಗೋಲ್ ಕೀಪರ್ ಶೇಖರ್ ಬಂಗೇರ, ಉದ್ಯಮಿ ಮೋಹನ್ ಬೆಂಗ್ರೆ, ಸಂಸ್ಥೆಯ ಉಪಾಧ್ಯಕ್ಷ ಚೇತನ್ ಬೆಂಗ್ರೆ, ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಸದಸ್ಯ ವಿಜಯ ಸುವರ್ಣ, ಖಜಾಂಚಿ ಅನಿಲ್ ಪಿವಿ, ಜೊತೆ ಕಾರ್ಯದರ್ಶಿ ಫಿರೋಜ್ ಉಳ್ಳಾಲ್, ಮೊಹಮ್ಮದ್ ಹುಸೈನ್, ರಾಜ್ಯ ಫುಟ್ಬಾಲ್ ತಂಡದ ಕೋಚ್ ಥಾಮಸ್ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.